ಶುದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಭಗವದ್ಗೀತೆಯನ್ನು ಓದ್ತೀವಿ, ಭಗವದ್ಗೀತೆಯನ್ನು ಕೇಳ್ತೀವಿ, ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ ಅಂತ ನಾವು ಅಂದುಕೊಳ್ತೀವಿ. ಆದರೆ ವಾಸ್ತವವಾಗಿ ಭಗವದ್ಗೀತೆ ಶುರುವಾಗಿದ್ದು ಏಕೆ, ಯಾವ ಯಾವ ಹಂತದಲ್ಲಿ ಅದು ಬೆಳೆಯಿತು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಒಂದು ತಪಸ್ಸು. 12 ಅಧ್ಯಾಯಗಳು ಮುಗಿದಿದೆ. 12 ಅಧ್ಯಾಯಗಳಿಂದ ನಾವು ಎಷ್ಟು ಗ್ರಹಿಸಿದ್ದೇವೆ, ಅಷ್ಟು ವರ್ಷಗಳು ನಾವು ಅಧ್ಯಯನ ಮಾಡಿ ಏನನ್ನು ದಾಸ್ತಾನು ಮಾಡಿಕೊಂಡಿದ್ದೇವೆ. ಭಗವದ್ಗೀತೆಯನ್ನು ಅಕ್ಷಯ ನಿಧಿ ಅಂತ ಕರೀತಾರೆ. ಅದರ ಪುನರಾವರ್ತನೆಯೋ ಅದರ ಸುಮ್ಮನೆ ಒಮ್ಮೆ ಹಾಗೆ ನೋಡತಕ್ಕಂಥದ್ದು ಆದರೆ ಈ ಹೊತ್ತು 12 ಅಧ್ಯಾಯಗಳ, ಸಾಧ್ಯ ಆದರೆ ಮುಗಿಸ್ತೀನಿ, 12 ಅಧ್ಯಾಯಗಳ ಒಂದೆರಡು ಶ್ಲೋಕಗಳನ್ನ ಒಂದೊಂದು ಅಧ್ಯಾಯದಲ್ಲಿ ತಗೊಂಡು ಅದರ ಸಾರವನ್ನ ಗ್ರಹಿಸಲಿಕ್ಕೆ ಪ್ರಯತ್ನ ಪಡೋಣ. ಅಹೋವತ ಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನಮುದ್ಯತ ಯದಿಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯ. ಯುದ್ಧ ಮಾಡಲಿಕ್ಕೆ ಸಿದ್ಧನಾಗಿ ಬಂದಂತಹ ಅರ್ಜುನ ಹಿಂದಿನ ರಾತ್ರಿ ಧರ್ಮರಾಯ ಹೆದರಿಕೊಂಡಿದ್ದಾನೆ. 11 ಅಕ್ಷೋಹಿಣಿ ಇದ್ದಾರೆ, ನಾವು ಕೇವಲ 7 ಇದ್ದೇವೆ. ಆಗಡೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾ, ಅಶ್ವತ್ಥಾಮ, ಕರ್ಣ ಇವರೆಲ್ಲ ಇದ್ದಾರೆ, ನಮ್ಮಲ್ಲಿ ಯಾರೂ ಇಲ್ಲ ಅಂತ ದೊಡ್ಡವರು. ಹೀಗಾಗಿ ನಾವು ಸೋತು ಹೋಗುತ್ತೇವೇನೋ ಅಂತ ಹೆದರಿಕೊಂಡಿದ್ದಾನೆ ಧರ್ಮರಾಜ. ಆಗೆಲ್ಲ ಅರ್ಜುನ ವೀರನಾಗಿ ಪೌರುಷದಿಂದ ಮಾತನಾಡಿದ, ನಾನು ಗೆದ್ದು ಬರ್ತೀನಿ, ನಾನೇ ಯುದ್ಧವನ್ನ ಎದುರಿಸ್ತೀನಿ. ಆದರೆ ಇಲ್ಲಿ ಬಂದು ಯುದ್ಧ ಇನ್ನೇನು ಶುರುವಾಗುತ್ತೆ, ಪೃಥಕ್ ಪೃಥಕು ಶಂಖಧ್ವನಿಯಾಗಿ ಬಿಟ್ಟಿದೆ, ಯುದ್ಧ ಆರಂಭವಾಗಬೇಕಾಗಿದೆ. ಆ ಕೊನೇ ಕ್ಷಣದಲ್ಲಿ ಹಿಂಜರಿದಿದ್ದ. ದೊಡ್ಡ ಪಟ್ಟಿ ಕೊಡ್ತಾನೆ, ನಾನು ಯಾಕೆ ಯುದ್ಧ ಮಾಡುವುದಿಲ್ಲ. ಲುಪ್ತ ಪಿಂಡೋದಕ ಕ್ರಿಯಾ ದೋಷ ಇರೇತೆ ಕುಲಜ್ಞಾನಂ ವರ್ಣ ಸಂಕರಕಾರಕ ಈ ದೊಡ್ಡ ಪಟ್ಟಿ ಕೊಟ್ಟು ಕೊನೆಗೆ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸ. ಸಶರಂ ಚಾಪಂ ಬಿಲ್ಲುಬಾಣಗಳನ್ನ ವಿಸೃಜ್ಯ ಬಿಟ್ಟುಬಿಟ್ಟ. ಶೋಕ ಸಂವಿಘ್ನ ಮಾನಸ ಮನಸ್ಸಿನ ತುಂಬ ದುಃಖವನ್ನು ತುಂಬಿಕೊಂಡು ಶಸ್ತ್ರ ವಿಸರ್ಜನೆಯನ್ನು ಮಾಡಿ ಕೂತುಬಿಟ್ಟು. ಮಹಾಭಾರತದಲ್ಲಿ 3 ಬಾರಿ ಶಸ್ತ್ರ ವಿಸರ್ಜನೆ ಆಗುತ್ತೆ. ಮೊಟ್ಟ ಮೊದಲು ಬಿಲ್ಲುಬಾಣಗಳನ್ನು ಕೆಳಗೆ ಹಾಕಿದ್ದು ಅರ್ಜುನ, ಇನ್ನೆರಡು ಆನಂತರ ಆಗತಕ್ಕಂಥದ್ದು. ಆದರೆ ಈ 3ರಲ್ಲಿಯೂ ನೀವು ಗಮನ ಇಟ್ಟು ನೋಡಬೇಕಾದ್ದು, ಕೆಳಗೆ ಬಿಲ್ಲುಬಾಣಗಳನ್ನು ಹಾಕಿದ ಮೇಲೆ ಮತ್ತೆ ಅದನ್ನು ಧರಿಸಿದ್ದು ಕೇವಲ ಅರ್ಜುನ. ಹಾಗೆ ಧರಿಸಲಿಕ್ಕಾಗಿ 700 ಶ್ಲೋಕಗಳು ಖರ್ಚಾಗಬೇಕಾಯ್ತು. ಬಿಟ್ಬಿಟ್ಟಿದ್ದಾನೆ ಆಗಲೇ ನನ್ನ ಕೈನಲ್ಲಿ. ಸೋತು ಹೋಗಿದ್ದಾನೆ, ಉರುಳಿ ಹೋಗಿ ಬಿದ್ದುಬಿಟ್ಟಿದ್ದಾನೆ ಕೆಳಕ್ಕೆ. ನನ್ನ ಕೈಲಾಗಲ್ಲ, ನಾನು ಯುದ್ಧ ಮಾಡಲ್ಲ. ಹಾಗೆ ಹೇಳ್ತಾ ಇದ್ದಾಗೆ 2ನೇ ಅಧ್ಯಾಯ ಪ್ರಾರಂಭದಲ್ಲಿ ಕೃಷ್ಣ ಬೈದ, ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಂಪ್ರಸ್ಥಿತಂ, ಸಾಕಷ್ಟು ಬೈದ. ಆದರೆ ಅರ್ಜುನ ಹೇಳ್ದ, ನನ್ನ 2 ಪ್ರಶ್ನೆಗಳಿಗೆ ಉತ್ತರ ಕೊಡು. ಅದು ಇಡೀ ಭಗವದ್ಗೀತೆಯ ಮೂಲ. 2 ಪ್ರಶ್ನೆಗಳಿಗೆ ನೀನು ಉತ್ತರ ಕೊಟ್ಟು ನನಗೆ ಒಪ್ಪಿಸಿದರೆ ನಾನು ಯುದ್ಧ ಮಾಡ್ತೇನೆ. ಸುಮ್ಮನೆ ಯುದ್ಧ ಮಾಡು ಅಂತ ಗಲಾಟೆ ಮಾಡಿ ಕೂಗಾಡಿ ಸಿಟ್ಟು ಮಾಡ್ಕೊಳ್ತಾನೆ ಕೃಷ್ಣ. ಮುಂದೆ ಹೇಳಿ ಅಂತ ಏನಾದ್ರು ಬೈತಾನೆ. ನನ್ನ ಸಮಸ್ಯೆ ಇರತಕ್ಕಂಥದ್ದು 2 ವಿಷಯಗಳಲ್ಲಿ. ಇಡೀ ಭಗವದ್ಗೀತೆಯ ಧಾತು ಅದು.
ಇಡೀ ಭಗವದ್ಗೀತೆ ಆರಂಭವಾಗಿದ್ದು ಆ ಪ್ರಶ್ನೆಯ ಮೇಲೆ. ಇಡೀ ಕೃಷ್ಣ ಉತ್ತರ ಕೊಡಬೇಕಾಗಿದ್ದು ಅರ್ಜುನನ ಆ ಎರಡು ಪ್ರಶ್ನೆಗಳಿಗೆ. ಮೊದಲನೇ ಪ್ರಶ್ನೆ, ಗುರೂನ ಹತ್ವಾ ಹಿ ಮಹಾನುಭಾವ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ. ಎರಡನೇದು, ನಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾಜೇಮ ಇದಿವಾನೋ ಜೇಯು. ಈ ಎರಡು ಪ್ರಶ್ನೆಗಳು ಅರ್ಜುನನ್ನ ತಲೆ ತಿಂತ ಇವೆ. ಅದಕ್ಕೆ ಉತ್ತರ ಹೇಳು ಅಂತ ಕೇಳಿದ ಕೃಷ್ಣನನ್ನು. ನೀನು ಹೊಡಿ, ಬಣ ಬಿಡು, ಸಾಯಿಸು ಅಂತ ಹೇಳ್ತಾ ಇದ್ದೆ. ಯಾರ ಮೇಲೆ? ಗುರು. ನನ್ನ ಕಣ್ಣು ಮುಂದೆ ಇಬ್ಬರಿದ್ದಾರೆಯ. ಒಬ್ರು ಭೀಷ್ಮಾಚಾರ್ಯರಿದ್ದಾರೆ, ಒಬ್ರು ದ್ರೋಣಾಚಾರ್ಯರಿದ್ದಾರೆ. ಗುರೂನ ಹತ್ವಾಹಿ, ಅವನು ಸಾಯಿಸುವಂತಿದೆಯಾ ನೀನು? ಯಾವಾಗ ನಾವು ಅನಾಥರಾಗಿದ್ದೆವೋ ಆಗ ನಮ್ಮನ್ನು ಆ ಹಿಮವತ್ ಪರ್ವತದಿಂದ ಕರ್ಕೊಂಡು ಬಂದು ನಮಗೆ ಆಶ್ರಯವನ್ನು ಕೊಟ್ಟು, ಊಟ ವಸತಿಗಳನ್ನು ಕೊಟ್ಟು, ನಮಗೆಲ್ಲ ರಾಜ್ಯವನ್ನು ಕೊಟ್ಟು, ವಿವಾಹಗಳನ್ನು ಮಾಡಿ, ಸಿರಿ ಸಂಪತ್ತನ್ನು ಕೊಟ್ಟು, ನಮ್ಮ ಯೋಗಕ್ಷೇಮವನ್ನು ನೋಡಿಕೊಂಡಂತಹ ನಮ್ಮ ತಾತ ಇದ್ದಾರೆ. ಆ ತಾತನ ತೊಡೆಯ ಮೇಲೆ ನಾವು ಆಟವಾಡಿ ಬೆಳೆದಿದ್ದೇವೆ. ಅಷ್ಟು ಪ್ರೀತಿಯನ್ನು ತೋರಿಸಿರತಕ್ಕಂತಹ ಭೀಷ್ಮಾಚಾರ್ಯನ್ನು ಕೊಲ್ಲುವಂತ ಇದೆಯಾ ನೀನು? ನಾವೆಲ್ಲ ಹುಡುಗರು, ವಯಸ್ಸು ಬಹಳ ಪುಟ್ಟದು. ಆಗ ಒಂದು ದಿವಸ ದ್ರೋಣಾಚಾರ್ಯರ ಸಂಪರ್ಕಕ್ಕೆ ಬಂದವು ನಾವೆಲ್ಲ. ನಮ್ಮಣ್ಣನ ಉಂಗುರ ಬಾವಿಲಿ ಬಿದ್ದೋಗ್ಬಿಟ್ಟಿತ್ತು. ಅದು ತಗೊಳ್ಳೋದು ಹೇಗೆ ಇಟ್ಟು ದಿಕ್ಕು ತೋರಿಸದೆ ಕಣ್ ಬಿಟ್ಕೊಂಡು ನಿಂತ್ಕೊಂಡಿದ್ವಿ. ಆಗ ದ್ರೋಣಾಚಾರ್ಯರು ಬಂದು ಮಗನಿಗೆ ಹೇಳಿದ್ರು, ಬಾಣವನ್ನು ಬಿಟ್ಟ. ಆ ಬಾವಿಯಲ್ಲಿ ಬಿದ್ದಿದ್ದ ಉಂಗುರಕ್ಕೆ ಹೋಗಿ ಈ ಬಾಣ ಅಂಟುಕೊಳ್ತು. ಇನ್ನೊಂದು ಬಾಣ ಬಿಟ್ಟ, ಅದು ಇದಕ್ಕೆ ಅಂಟುಕೊಳ್ತು. ಮತ್ತೊಂದು ಬಾಣ ಅಂಟುಕೊಳ್ತು. ಒಂದು ಸರಪಣಿಯಾಗಿ ಹೋಯ್ತು. ಹಗ್ಗದಂತೆ ಎಳೆದು ಉಂಗುರವನ್ನು ಕೊಟ್ಟರು. ಮಕ್ಕಳಿಗೆ ಮಹಾ ಆಶ್ಚರ್ಯ ಆಗೋಯ್ತು. ಇದನ್ನು ಹೋಗಿ ನಿಮ್ಮ ತಾತಂಗೆ ಹೇಳಿ ಅಂತ ಹೇಳಿದರು ದ್ರೋಣಾಚಾರ್ಯ. ಭೀಷ್ಮಾಚಾರ್ಯ ಆಮೇಲೆ ದ್ರೋಣಾಚಾರ್ಯನ ಕರೆಸ್ಕೊಂಡ್ರು, ಅವರಿಗೆ ವಸತಿಯನ್ನೆಲ್ಲ ಕೊಟ್ಟರು. ಅದು ದೊಡ್ಡ ಕಥೆ ಹಿಂದಿಂದು. ಆ ದ್ರೋಣಾಚಾರ್ಯರು ಬಿಲ್ಲು ಹೇಗೆ ಹಿಡಿದುಕೊಳ್ಳಬೇಕು ಅಂತ ನನಗೆ ಹೇಳ್ಕೊಟ್ಟಿದ್ದಾರೆ. ಬಾಣವನ್ನು ಅನುಸಂಧಾನ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಧರ್ಮರಾಯನಿಗೆ ಕತ್ತಿ ಹಿಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಗದಾ ಯುದ್ಧವನ್ನು ಮಾಡುವುದು ಹೇಗೆ ಅಂತ ಭೀಮನಿಗೆ ಕಲಿಸಿದ್ದಾರೆ. ನಮಗೆಲ್ಲ ಪಾಠ ಮಾಡಿದ್ದಾರೆ. ಕಟಕಾಚಾರ್ಯ ಆತ, ಕೋಲ ಗುರು ಅಂತ ಕರಿತೀವಿ ನಾವು ಅವರನ್ನು. ಅಂತಹ ದ್ರೋಣಾಚಾರ್ಯರನ್ನ, ನಮ್ಮ ತಾತನನ್ನ ಸಾಯಿಸು ಅಂತ ಹೇಳ್ತಾ ಇದೀಯ. ನಂಗೆ ಸಾಯಿಸೋಕಾಗ. ಗುರುವನ ಹತ್ವಾ ಹಿ ಮಹಾನುಭಾವ. ಅವರೆಲ್ಲ ಮಹಾನುಭಾವರಪ್ಪ. ಆ ಮಹಾನುಭಾವರಾಗಿರತಕ್ಕಂತಹ ಭೀಷ್ಮಾಚಾರ್ಯರನ್ನು ದ್ರೋಣಾಚಾರ್ಯರನ್ನು ಸಾಯಿಸಿದ ಯುದ್ಧವೇ ಇಲ್ಲ ಅಲ್ಲಿ. ಮುಂದೆ ನಡೆದಂತಹ 18 ದಿವಸಗಳ ಯುದ್ಧದಲ್ಲಿ 15 ದಿವಸಗಳು ಯುದ್ಧ ಮಾಡ್ತೀವಿ ಇಬ್ಬರೇ. ಅವರಿಲ್ಲ ಅಂದ್ರಿಲ್ಲ. ಅಂಥ ಇಬ್ಬರನ್ನ, ನನ್ನ ತಾತನನ್ನ, ನನ್ನ ಗುರುಗಳನ್ನ ಇಬ್ಬರನ್ನು ಯುದ್ಧದಲ್ಲಿ ಸೋಲ್ಸೋದಲ್ಲ ಇದು. ಇದು ನಿರ್ಣಾಯಕವಾದ ಯುದ್ಧ. ಸಾವೇ ಕೊನೆಗೆ. ಆಗಲ್ಲ. ಅವರಿಬ್ಬರನ್ನು ಸಾಯಿಸುವುದರ ಬದಲು ಭೈಕ್ಷ್ಯಮಪೀಹ ಲೋಕೆ, ನಾನು ಭಿಕ್ಷೆ ಬೇಡ್ಬಿಡ್ತೀನಿ. ಹೀಗಾಗಿ ನನ್ನ ಮೊಟ್ಟ ಮೊದಲನೆಯ ಈ ಸಂದೇಹವನ್ನು ಪರಿಹಾರ ಮಾಡು. ನಚೈತದ್ವಿದ್ಮಃ ಕತರನ್ನೋ ಗರಿಯೋ ಯದ್ವಾ ಜಯಮೇ ದಿವಾನೋ ಜಯು. ಇನ್ನು ಎರಡನೇ ಪ್ರಶ್ನೆ ಏನು ಅಂದ್ರೆ, ಮೇಲ್ನೋಟಕ್ಕೆ 11 ಆಕ್ರೋಹಿಣಿ ಸೈನ್ಯವನ್ನು ಹೊಂದಿರತಕ್ಕಂತಹ ದುರ್ಯೋಧನನ ಜೊತೆಗೆ ಯುದ್ಧ ಮಾಡಿ ನಾವು ಗೆಲ್ತೀವಿ ಅನ್ನೋ ನಂಬಿಕೆ ನಂಗಿಲ್ಲ. ನಾವು ಗೆಲ್ಲುತ್ತೇವೋ ಸೋಲುತ್ತೇವೋ ಗೊತ್ತಿಲ್ಲ. ಫಲಿತಾಂಶ ಗೊತ್ತಿಲ್ಲದೆ ಇದ್ದಾಗ ನಾನು ಯಾವ ಧೈರ್ಯದ ಮೇಲೆ ಯುದ್ಧ ಮಾಡಲಿ? ಈ ಎರಡು ಪ್ರಶ್ನೆ ಉತ್ತರ ಹೇಳಪ್ಪ ನೀವು.
ಅಂತ ಅರ್ಜುನ ಹೇಳಿ. ಕೃಷ್ಣ ಮಾತಾಡಲಿಲ್ಲ, ಉತ್ತರ ಹೇಳಲಿಲ್ಲ. ಆಗ ಅರ್ಜುನನಿಗೆ ಗೊತ್ತಾಯಿತು, ನಾನು ಯಾರನ್ನಾದರೂ ಏನನ್ನಾದರೂ ತಿಳಿದುಕೊಳ್ಳಬೇಕಿದ್ದರೆ, ಯಾರಿಂದಲಾದರೂ ಏನಾದರೂ ಗ್ರಹಿಸಬೇಕಿದ್ದರೆ ನನಗೆ ಕೆಲವು ಲಕ್ಷಣಗಳು ಇರಬೇಕು. ಬಹಳ ಸರಳವಾಗಿ ಹೇಳಬೇಕು ಅಂದ್ರೆ, ಗುರುಗಳ ಹತ್ತಿರ ಹೇಗಿರಬೇಕೋ ಹಾಗಿರಬೇಕು. ಕೃಷ್ಣ ಕೇವಲ ಅರ್ಜುನ ಇನ್ನೊಂದು 3-6 ತಿಂಗಳು ದೊಡ್ಡವನಷ್ಟೇನೆ, ಬಂಧು. ಆತನಲ್ಲಿ ಅರ್ಜುನನಿಗೆ ಗುರುಭಾವ ಇರಲಿಲ್ಲ. ಯಾವಾಗ ನೀವು ಗುರುಗಳು ಅಂತ ಒಬ್ಬರನ್ನು ಒಪ್ಪಿಕೊಳ್ಳುವುದಿಲ್ಲವೋ, ಗಣಪತ್ಯೋಪನಿಷತ್ತಿನಲ್ಲಿ ಒಂದು ಮಾತು ಬಹಳ ಸ್ಪಷ್ಟವಾಗಿ ಬರುತ್ತೆ, ಅಶಿಷ್ಯಾಯ ನದೇಯಂ. ಶಿಷ್ಯನಾಗಿ ಕೇಳದೆ ಹೋದರೆ ಕೊಡ್ಕೂಡ್ದು ವಿದ್ಯೆಯನ್ನ. ಶಿಷ್ಯತ್ವ ಸ್ವೀಕಾರ ಮಾಡಿದರೆ ಮಾತ್ರವೇ ಪ್ರದಾನ ಮಾಡುದು. ಅರ್ಜುನ ಬಹಳ ಸರಳವಾಗಿ ಕೇಳ್ತಾ ಇದ್ದಾನೆ, ನಮ್ ಕೃಷ್ಣ ತಾನೇ ಅಂತ. ಈಗ ಕೃಷ್ಣ ನಮ್ಮ ಕೃಷ್ಣ ಅಲ್ಲ, ಅವನ ಆಚಾರ್ಯ. ಯಾವ್ದಾರ ಸ್ವಾಮಿಗಳು ಉತ್ತರಾಧಿಕಾರಿಗಳನ್ನ ಕೂಡಿಸಿದರೆ ಆ ಪೀಠದಲ್ಲಿ, ಅವ್ರು ಚಿಕ್ಕವರೇ ಆಗಿರ್ತಾರೆ. ಹಿರಿಯ ಸ್ವಾಮಿಗಳು ಕಿರಿಯ ಸ್ವಾಮಿಗಳನ್ನ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಬೇಕು. ಹಾಗೆ ವಯಸ್ಸಿನಲ್ಲಿ ಕಿರಿಯರಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿ ಅವರನ್ನು ಪಟ್ಟಕ್ಕೆ ಕೂಡಿಸ್ತಾರೆ. ಒಮ್ಮೆ ಅವರು ಆ ಪಟ್ಟಕ್ಕೆ ಕೂಡುತ್ತಿದ್ದಂತೆಯೇ ಅವರು ಆಚಾರ್ಯರಾದರು, ಸ್ವಾಮಿಗಳಾಗಿಬಿಟ್ರು. ಆಗ ಅವರಿಗೆ ಮೊಟ್ಟ ಮೊದಲು ನಮಸ್ಕಾರ ಮಾಡತಕ್ಕದ್ದು ಈ ಹಿರಿಯ ಸ್ವಾಮಿಗಳೇ. ಅವರಿಗಿನ್ನ ಒಂದು 20, 30, 45 ವರ್ಷ ಜಾಸ್ತಿ ಆಗಿರುತ್ತೆ. ಅಲ್ಲಿಯ ತನಕ ಯಾರು ಆ ಮಠದಲ್ಲಿ ಮುಖ್ಯ ಸ್ವಾಮಿಗಳಾಗಿರುತ್ತಾರೋ ಅವರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಉತ್ತರಾಧಿಕಾರಿಗೆ, ಚಿಕ್ಕವರಿಗೆ. ಅಂದ್ರೆ ಆ ಪಟ್ಟದಲ್ಲಿ ನೀವು ಕುಳಿತ ಮೇಲೆ ನೀವು ದೊಡ್ಡವರು, ಉಳಿದವರೆಲ್ಲ ನಿಮಗೆ ಶರಣಾಗತರಾಗಬೇಕು. ಯಾಕೆಂದ್ರೆ ಅವರು ತ್ಯಾಗಶೀಲರು ಅಂತ. ಅದನ್ನ ಅರ್ಜುನ ಮಾಡಲಿಲ್ಲ. ಹೀಗಾಗಿ ಕೃಷ್ಣ ಹತ್ರ ಬಯಸ್ಕೊಂಡ್ರು, ಇಲ್ಲಿಂದ ಬಂತೆ ಈ ಕಶ್ಮಲ ನಿಂಗೆ? ಕುತಸ್ತ್ವಾ ಕಶ್ಮಲ ವಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ದುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಹೀಗೆಲ್ಲ ಕೃಷ್ಣ ಒದ್ದ, ಬೈದ, ಚಡಿ ಇಟ್ಕೊಟ್ಟು. ಈಗ ಅರ್ಜುನನಿಗೆ ಆ ತನ್ನ ತಪ್ಪು ಅರಿವಾಗಿ ಶಿಷ್ಯನಾದ. ಎಲ್ಲಿಯ ತನಕ ಅರ್ಜುನ ಶಿಷ್ಯನಾಗಲಿಲ್ಲ ಅಲ್ಲಿಯ ತನಕ ಭಗವದ್ಗೀತೆ ಶುರುವಾಗಲಿಲ್ಲ. ಈಗ ಅರ್ಜುನ ಹೇಳಿದ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತ ಯಚ್ಛ್ರೇಯಃ ಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ಪ್ರಪನ್ನಂ. ಭಗವದ್ಗೀತೆ ಈ ಶ್ಲೋಕ ನಮಗೆಲ್ಲ ಪಾಠ ಮಾಡುತ್ತೆ. ನಾವು ಏನನ್ನಾದರೂ ಕಲಿಯಬೇಕಿದ್ದರೆ ಹೇಗೆ ಇರಬೇಕು. ನೀವು ಸಂಗೀತ ಕಲಿತೀರಾ, ಕುಸ್ತಿ ಕಲಿತೀರಾ, ಗಾರೆ ಕಲಿತೀರಾ, ತಂತ್ರಜ್ಞಾನ ಕಲಿತೀರಾ, ವಕೀಲಿಕೆ ಕಲಿತೀರಾ, ಪಾಠ ಮಾಡ್ತೀರಾ, ಉಪನ್ಯಾಸ, ಏನೇ ಮಾಡಿ ಕಲಿಬೇಕಲ್ರಿ. ನೀವು ಕಲಿಯಬೇಕಿದ್ರೆ ಹೇಗಿರಬೇಕು? ಕಾರ್ಪಣ್ಯ ದೋಷೋಪಹತ ಸ್ವಭಾವ. ನೋಡಪ್ಪ, ನಾನ್ ಬುದ್ಧಿವಂತ ಇದೀನೋ ಇಲ್ಲೋ ಗೊತ್ತಿಲ್ಲ, ಗುರುಗಳೇ ನಿಮ್ಮ ಹತ್ತಿರಕ್ಕೆ ಬಂದಿದ್ದ ಮೇಲೆ ನಾನು ನನ್ನ ಸ್ವಭಾವವನ್ನು ಮುಚ್ಚಾಕ್ತೀನಿ. ನಾನಿಲ್ಲ. ಈಗ ನೀವು ತೀರ್ಮಾನ ಮಾಡಿ. ಪೃಚ್ಛಾಮಿ, ನಾನು ಕೇಳ್ತಾ ಇದ್ದೆ. ತ್ವಾಂ ಧರ್ಮ ಸಮೂಢ ಚೇತ, ನನಗೆ ಧರ್ಮದ ವಿಷಯದಲ್ಲಿ ಮೌಢ್ಯ ಏರ್ಪಟ್ಟಿದೆ. ಯಾವುದು ನಿರ್ಣಯ ತಗೊಳ್ಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಶ್ರೇಯ ಸ್ಯಾನ್ ನಿಶ್ಚಿತಂ ಬ್ರೂಹಿ. ಬ್ರೂಹಿ ಹೇಳು, ನಿಶ್ಚಿತಂ ಬ್ರೂಹಿ. ನಿಶ್ಚಿತವಾಗಿ, ಖಚಿತವಾಗಿ, ಸ್ಪಷ್ಟವಾಗಿ ನನಗೆ ಮಾರ್ಗದರ್ಶನವನ್ನು ಮಾಡು. ಶಿಷ್ಯಸ್ತೇಹಂ, ಅಹಂ ನಾನು, ತೇ ನಿನಗೆ ಶಿಷ್ಯ.
ನಾನು ನಿನಗೆ ಶಿಷ್ಯನಾಗಿದ್ದೇನೆ. ಶಿಷ್ಯಸ್ತೇಹಂ ಶಾಧಿ ಮಾಂ ನನಗೆ ಶಾಧಿ ಜ್ಞಾನವನ್ನು ಕೊಡು. ಪ್ರಪನ್ನಂ ನಾನು ನಿನಗೆ ಶರಣಾಗತನಾಗಿದ್ದೇನೆ. ಈ ಮೂರು ಗುಣಗಳು ಯಾರಲ್ಲಿ ಇರುತ್ತದೆಯೋ, ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ಶಿಷ್ಯತ್ವವನ್ನು ಒಪ್ಪಿಕೊಳ್ಳುವಿಕೆ, ಜ್ಞಾನವನ್ನು ಕರುಣಿಸುವಂತ ಪ್ರಾರ್ಥನೆ ಮಾಡುವಿಕೆ ಮತ್ತು ಶರಣಾಗತನಾಗುವಿಕೆ. ಈ ಮೂರೂ ಅಂಶಗಳನ್ನು ಯಾರು ಬಹಿರಂಗವಾಗಿ ವ್ಯಕ್ತಪಡಿಸುತ್ತಾರೋ, ಬರೀ ಮನಸ್ಸಿನಲ್ಲಿ ಇಟ್ಕೊಳ್ಳೋದಲ್ಲ, ಬಹಿರಂಗವಾಗಿ ಹೇಳ್ಕೋಬೇಕು. ತಿರುಪತಿಯ ತಿಮ್ಮಪ್ಪನ ಹತ್ರಕ್ಕೆ ಹೋಗಿ ಆ ರಥ ಹೊರಡ್ತಾ ಇದ್ದಾಗೆ ಬಾಲಾಜಿ 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 ಕುಣಿತಾರೆ ಕೋಟ್ಯಧಿಪತಿಗಳು. ಯಾವ ಲಜ್ಜೆಯೂ ಇಲ್ಲದೆ ಬಹಿರಂಗವಾಗಿ ಕುಣಿತಾರೆ, ಮೈ ಮರೆತು ಕುಣಿತಾರೆ. ತಿಮ್ಮಪ್ಪ ನಿನ್ನ ಮುಂದೆ ನಾನೇನಯ್ಯ ಅಂತ ಹೇಳ್ತಾರೆ. ಅದು ಶಿಷ್ಯನಲ್ಲಿ ಇರಬೇಕಾದಂತ ಒಬ್ಬ ಲಕ್ಷಣ. ಯಾವಾಗ ಅರ್ಜುನ ತಾನು ಶಿಷ್ಯ ಅನ್ನುವುದನ್ನು ತೋರಿಸಿಕೊಂಡನೋ, ಯಾವಾಗ ಬಾಯಿ ಬಿಟ್ಟು ಕೇಳಿದನೋ, ಆಗ ಕೃಷ್ಣ ಉಪದೇಶವನ್ನು ಶುರು ಮಾಡ್ತಾನೆ. ಹಾಗೆ ಕೊಟ್ಟ ಉಪದೇಶ ಸಾಕಷ್ಟು ಉಂಟು. ಎರಡನೆಯ ಸಾಂಖ್ಯ ಯೋಗದಲ್ಲಿ ಅಲ್ಲಿ ಯಾವುದೋ ಒಂದೆರಡು ಮಾತುಗಳನ್ನು ಮಾತ್ರ ತಗೊಳ್ಳೋಣ. ಪ್ರಧಾನವಾಗಿ ಅರ್ಜುನ ಕೇಳಿದ ಮೊಟ್ಟ ಮೊದಲನೆಯ ಪ್ರಶ್ನೆ, ಎರಡನೇ ಪ್ರಶ್ನೆ ಬರೋಣ, ಕಾಲ ಇಲ್ಲ, ನಾವು 12 ಅಧ್ಯಾಯ ಸಂಗ್ರಹಿಸಬೇಕು ಇವತ್ತು. ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರನ್ನು ಕೊಲ್ಲುವುದಕ್ಕೆ ನನಗೆ ಕಾರಣ ಕೊಡು, ನನಗೆ ಆಗಲ್ಲ ಕೊಲ್ಲಲಿಕ್ಕೆ, ಕಾರಣಗಳನ್ನು ನಾನು ಕೊಟ್ಟಿದ್ದೇನೆ. ಅದಕ್ಕೆ ಕೃಷ್ಣ ಉತ್ತರ ಕೊಡಬೇಕಾಗಿ ಬಹಳ ಸಾಮಾನ್ಯಾರ್ಥದಲ್ಲಿ ಉತ್ತರವನ್ನು ಕೊಟ್ಟ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾ ವಾದಾಂಶ್ಚ ಭಾಷಸೇ. ಇನ್ನು ದೊಡ್ಡದಿದೆ, ಈ ಒಂದು ಸಾಲನ್ನು ಮಾತ್ರ ತಗೊಳ್ಳು. ನಮ್ಮ ಎಲ್ಲರ ಹಣೆ ಬರಹವೂ ಇದೆ. ಅಶೋಚ್ಯಾನನ್ವಶೋಚಸ್ತ್ವಂ, ತ್ವಂ ನಿನಗೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದೇನೆ, ಭಗವದ್ಗೀತೆ ನಮಗೆ ಹೇಳ್ತಾ ಇದ್ದೇನೆ, ನಿಮಗೆ ಅಂತ ನಮಗೆಲ್ಲ ಹೇಳ್ತಾ ಇದ್ದೆ. ಅಶೋಚ್ಯಾನನ್ವಶೋಚಸ್ತ್ವಂ ಅಂದ್ರೆ ಅರ್ಥ ಏನು? ನಾವು ಯಾವುದಕ್ಕಾಗಿ ಅಳಕೂಡದೋ ಅದಕ್ಕಾಗಿ ಅಳ್ತೀವಿ. ನಾವು ಯಾವುದಕ್ಕೆ ಮಾನ್ಯತೆ ಕೊಡಬೇಕಾಗಿಲ್ವೋ ಅದಕ್ಕೆ ಮಾನ್ಯತೆ ಕೊಡ್ತೀವಿ. ನಾವು ಯಾವುದನ್ನು ಪ್ರಧಾನ ಅಂತ ಒಪ್ಪಿಕೊಳ್ಳಬೇಕಿಲ್ವೋ ಅದಕ್ಕೂ ಕೊಡ್ತೀವಿ. ಇಡೀ ನಮ್ಮೆಲ್ಲರ ಜೀವನವೂ ಅಷ್ಟೇನೆ. ನಾವು ಊಟ ಮಾಡುವುದು, ನಾವು ಹಾಕ್ತಕ್ಕಂಥ ಬಟ್ಟೆ, ನಮ್ಮ ಆಯ್ಕೆ, ನಮ್ಮ ವಿದ್ಯೆ ಎಲ್ಲ ಬೇರೆಯವರಿಗಾಗಿ. ಅವರ ಮಗ ವೈದ್ಯ ಓದಿದ್ದಾನೆ, ನನ್ನ ಮಗ ಓದಬೇಕು. ಅವರ ಮಗ ಇನ್ನೇನು ಓದಿದ್ದಾನೆ, ನನ್ನ ಮಗ ಹಾಗಾಗಬೇಕು. ಅವರ ಮಗ ಅಮೆರಿಕಕ್ಕೆ ಹೋಗಿದ್ದಾನೆ, ನನ್ನ ಮಗ ಅಮೆರಿಕ. ಇದು ಹುಟ್ಟಿದಾಗಿನಿಂದಲೂ ನಾವು ನಮ್ಮನ್ನು ಬೇರೆಯವರಿಗೆ ಹೋಲಿಸಿಕೊಂಡು ನಾವು ಸತ್ತ ಬಿಡ್ತೀವಿ. ಅಶೋಚ್ಯಾನನ್ವಶೋಚಸ್ತವ, ಯಾವನೋ ದೊಡ್ಡ ಮನೆ ಕಟ್ಟಿದ್ದಾನೆ, ನಾನು ಹಾಗೆ ಕಟ್ಟಬೇಕು. ಸತ್ತು ಹೋಗ್ತಿರ್ರಿ. ನಾನು ಒಂದು ಪುಟ್ಟ ಉದಾಹರಣೆ ಕೊಡ್ತೀನಿ. ನಾನು ವಿದ್ಯಾರ್ಥಿಯಾಗಿದ್ದಾಗ ಒಬ್ಬಾತ ಜಿಪುಣ ಅಂತ ನಾವೆಲ್ಲ ಹೇಳ್ತಾ ಇದ್ವಿ. ಆತನಿಗೆ ತನ್ನ ಸ್ವಂತ ಮನೆಯನ್ನು ಕಟ್ಟಬೇಕು ಅನ್ನತಕ್ಕಂಥ ಮಹಾ ಖಯಾಲಿ. ಊಟದಲ್ಲಿ ಕಡಿಮೆ ಮಾಡ್ತಾ ಇದ್ದ, ಬಟ್ಟೆಗಳು ಹಾಕ್ತಾ ಇರಲಿಲ್ಲ, ಯಾವುದೇ ವಿಧವಾದ ಭೋಗ ಇರಲಿಲ್ಲ. ಇದ್ದ ಬದ್ದ ಹಣವನ್ನೆಲ್ಲ ಕೂಡಿಟ್ಟು ಕೊನೆಗೆ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಒಂದು ಮನೆಯನ್ನು ಕಟ್ಟದ. ಸುಮಾರು 2 ವರ್ಷಗಳಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ದ. ನಮ್ಮನ್ನೆಲ್ಲ ಗೃಹ ಪ್ರವೇಶಕ್ಕೆ ಕರೆದ. ಅವನು ಯಾಕೆ ಮನೆ ಕಟ್ಟದ ಅಂತ ಅವನಿಗೂ ಗೊತ್ತಿಲ್ಲ, ಯಾರು ಮನೆ ಕಟ್ಟುವವರು ಯಾರಿಗೂ ಗೊತ್ತಿಲ್ಲ. ಸ್ವಂತ ಮನೆಯಲ್ಲಿರಬೇಕು ಅಂತೀವಿ ನಾವು. ಮನೆಯನ್ನು ಕಟ್ಟದ. ಇದು ನಡೆದ ಘಟನೆ, ಹಾಗೇ ಹೇಳ್ತೀನಿ. ಗೃಹ ಪ್ರವೇಶ ಎಲ್ಲ ಆಯಿತು. ಬಹುಶಃ ಸಂಜೆ 5 ಗಂಟೆ ಅಂತ ಕಾಣುತ್ತೆ. ಬಿಸಿಲೆಲ್ಲ ಕಡಿಮೆ ಆಗಿದೆ, ಸಂಜೆ ಆಗಿದೆ. ಮನೆಯ ಮುಂದೆ ನಿಂತುಕೊಂಡು ಮನೆಯ ಸೌಂದರ್ಯವನ್ನು ನೋಡೋಣ ಅಂತ ನಿಂತುಕೊಂಡ. ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋಣ ಅಂತ ಇನ್ನೂ ಸ್ವಲ್ಪ ಹಿಂದಕ್ಕೆ ಬಂದ. ನೋಡ್ದ, ಇನ್ನೂ ಒಂದು ಸ್ವಲ್ಪ ದೂರದಿಂದ ನೋಡ್ತೀನಿ ಅಂತ ಬಂದು ಮನೆಯ ಸೌಂದರ್ಯವನ್ನು ನೋಡ್ತಿದ್ದೆ. ಬಸ್ ಬಂದು ಹೊಡೆದು ಬಿದ್ದು ಸತೇ ಹೋಗ. ಮನೆ ಕಟ್ಟದವರೆಲ್ಲ ಸಾಯ್ತಾರೆ ಅಂತ ಹೇಳ್ತಿಲ್ಲ ನಾನು. ಪ್ರಶ್ನೆ ಏನು ಅಂದರೆ, ನೀವು ಎಷ್ಟು ವರ್ಷಗಳು ಆ ಮನೆಯಲ್ಲಿ ಬದುಕಿರ್ತೀರಿ? ಎಷ್ಟೋ ಲಕ್ಷಗಳನ್ನು ಸಾಲ ತಗೊಂಡು
ಮನೆಯನ್ನು ಕಟ್ಟಿ ಪ್ರತಿ ತಿಂಗಳು ಕಂತನ್ನು ಕಟ್ಟಬೇಕು ಅಂತ ಹೇಳಿ ಅದು ಕಟ್ಟಲಿಕ್ಕೆ ಆಗದೆ ಕಟ್ಟಿದ ಹೊಸ ಮನೆಯನ್ನು ಬಾಡಿಗೆಗೆ ಕೊಟ್ಟು ನೀವು ಬಾಡಿಗೆ ಮನೆಗೆ ಹೋಗ್ತಿರ್ತೀರಿ. ಅಶೋಚ್ಯಾನನ್ವ ಶೋಚಸ್ತ್ವಂ, ಯಾವುದು ನಿಮ್ ಸ್ವಂತ ದುಡ್ಡಿದ್ರೆ ಕಟ್ರಪ್ಪ, ಯಾರು ಬೇಡ ಅಂತ, ಸಾಲ ಮಾಡಿಕೊಂಡು ಕಟ್ಟಿ ಒದ್ದಾಡಿ ಅಶೋಚ್ಯಾನನ್ವ ಶೋಚಸ್ತ್ವಂ. ನಿಮ್ಮ ಹತ್ರ 100 ಸೀರೆ ಇರುತ್ತೆ, ಪಕ್ಕದ ಮನೆ ಸುಬ್ಬಕ್ಕ ಒಂದು ಹೊಸ ಸೀರೆ ತಗೊಂಡು ಅಂದ್ರೆ ನೀವು ಅಂಥದ್ದೇ ಸೀರೆ ತಗೋಬೇಕು ಅಂತ. ಅಶೋಚ್ಯಾನನ್ವ ಶೋಚಸ್ತ್ವಂ. ಇಷ್ಟ ಮಾಡುವುದರ ಜೊತೆಗೆ ಪ್ರಜ್ಞಾವಾದಾಂಶ ಭಾಷಸೆ, ಬಹಳ ಬುದ್ಧಿವಂತಿಕೆಯಿಂದ ಮಾತಾಡ್ತೀವಿ ನಾವೆಲ್ಲರೂ. ನಮಗೆ ಮೂಲಭೂತವಾದ ಜ್ಞಾನವಿಲ್ಲದ್ರ ಬಗ್ಗೆಯೇ ಮಾತಾಡ್ತೀವಿ ನಾವು ಸಾಮಾನ್ಯವಾಗಿ. ನಾವು ಸುಮ್ಮನೆ ತಲೆನೋವು ಬರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ನನಗೆ ಕೆಮ್ಮು ಬಂತು, ಒಬ್ಬರು ಬಂದು ಹೇಳ್ತಾರೆ ನೀವು ಶುಂಠಿ ಕಷಾಯ ತಗೊಳ್ಳಿ ಅಂತಾರೆ, ಇನ್ನೊಬ್ಬರು ಬಂದು ಹೇಳ್ತಾರೆ ಇದ್ಯಾವುದೊಂದು ಗುಳಿಗೆ ತಗೊಳ್ಳಿ ಅಂತಾರೆ. 100 ಜನ 100 ಔಷಧಿ ಹೇಳ್ತಾರೆ, ಅವ್ರು ಯಾರೂ ಡಾಕ್ಟರ್ ಅಲ್ಲ. ಅದೇ ವೈದ್ಯರ ಹತ್ರಕ್ಕೆ ಹೋದ್ರೆ ಪರೀಕ್ಷೆ ಮಾಡ್ತೀವಿ ಅಂತಾರವರು. ನಮಗೆ ಗೊತ್ತಿಲ್ಲದ ವಿಷಯದಲ್ಲಿ ಗೊತ್ತಿದೆ ಅನ್ನುವಂತೆ ಮಾತಾಡೋಕೆ ಹೋಗ್ತೀವಿ. ಪ್ರಜ್ಞಾವಾದಾಂಶ ಭಾಷಸೆ. ಭೀಷ್ಮಾಚಾರ್ಯನು ಕೊಲ್ಲೋದು ಹೇಗೆ ಅಂತ ಪ್ರಶ್ನೆ ಕೇಳ್ತಾ ಇದ್ದೀಯ. ಬಾಂಧವ್ಯ ಪ್ರೀತಿ ಎಲ್ಲ ಬೇರೆ, ಆದರೆ ಧಾರ್ಮಿಕ ನಿರ್ಣಯ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಭೀಷ್ಮಾಚಾರ್ಯ ಏನ್ ಮಾಡಿ, ಮಹಾಭಾಗವತ ಶಿರೋಮಣಿಯಾಗಿರತಕ್ಕ ವ್ಯಕ್ತಿ, ಕೃಷ್ಣನ ಪರಮಾಪ್ತ ಭಕ್ತನಾಗಿರತಕ್ಕಂಥ ಭೀಷ್ಮಾಚಾರ್ಯರು ಪ್ರತಿ ಸಂದರ್ಭದಲ್ಲಿಯೂ, ಕುರುಕುಲ ಪಿತಾಮಹ ಅಲ್ವೇನ್ರಿ ಆತ ಹೇಳಿದ್ರೆ ಬೇಡ ಅನ್ನೋರು ಯಾರು? ಅವನ್ ಯಾರ ಒಂದು ದುರ್ಯೋಧನ, ಸಿಂಹಾಸನ ಮೇಲೂ ಕೂತಿಲ್ಲ, ಸಿಂಹಾಸನ ಮೇಲೆ ಅವರಪ್ಪ ಕೂತಿದ್ದಾನೆ, ಅವರಪ್ಪನ್ನೇ ಮಾತನಾಡಿತಕ್ಕಂಥ ಭೀಷ್ಮಾಚಾರ್ಯರು ಭೀಷ್ಮಾಚಾರ್ಯರಾಗಿ ತಾತನಾಗಿ ಮುತ್ತಾತನಾಗಿ ಯಾಕೆ ಆದೇಶ ಕೊಡ್ಲಿಲ್ಲ? ಅವರು ಕೊಟ್ಟ ಭಿಕ್ಷೆ ತಾನೇ ಇದಲ್ಲ. ಅವರು ದ್ರೌಪದಿಯ ಮಾನಾಪಹರಣ ಆಗ್ತಾ ಇದ್ದ ಯಾಕೆ ಸುಮ್ಮನೆ ಇದ್ರು? ಅದಕ್ಕೆ ನಿಮಗೆ ಬೇರೆ ಅಧಿಕಾರ ಬೇಕಾಗಿಲ್ಲ. ವಿದುರನ್ಗೆ ಯಾವ ಅಧಿಕಾರ ಇತ್ತು? ವಿದುರ ಹೇಗೆ ವಿರೋಧಿಸ್ದ ಅದನ್ನ? ರಾಜ್ಯ ಬಿಟ್ಟು ಹೋದಾತ, ನಂಗೆ ಈ ಸಭೆನೇ ಬೇಡ ಅಂತೋದ. ಆ ಒಂದು ನ್ಯಾಯ ಪಕ್ಷಪಾತಿಕೆಯನ್ನು ಭೀಷ್ಮಾಚಾರ್ಯರು ತೋರಿದರೋ, ಅರಗಿನ ಮನೆ ಸುಟ್ಟಾಕ್ಬಿಟ್ರು ಅಂತೆಲ್ಲ ಸುದ್ದಿ ಬರ್ತಲ್ಲ, ದುರ್ಯೋಧನ ಏನು ಶಿಕ್ಷೆ ಕೊಟ್ರ ಅವರು? ನೀವು ವಾಪಸ್ ಹೋದ್ಮೇಲೆ ದ್ರೌಪದಿಗೆ ಹಾಗೆ ಮಾಡಿದಾಗ ಶಿಕ್ಷೆ ಕೊಟ್ರ ಏನಾದ್ರು? ಅವರ ಕಣ್ಣು ಮುಂದೆನೆ ಅರ್ಧ ರಾಜ್ಯ ಎಲ್ಲ ಬಿಟ್ಬಿಡಪ್ಪ, ಕೊನೆಯ ಘಟ್ಟಕ್ಕೆ ಬನ್ನಿ. ಯಾವ ಕಾನೂನಿನ ಮೇಲೆ ನೀವು ಕಾಟಗೋದ್ರಿ? ಇಷ್ಟು ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದ ಮೇಲೆ ನಿಮ್ಮ ರಾಜ್ಯ ನಿಮಗೆ ಕೊಡ್ತೀವಿ, ಅದು ಕಾನೂನು. ಅದು ಆವತ್ತು ಒಪ್ಪಿಗೆ ಆಗಿದ್ದು. ಮಾಡಿದ್ನ ದುರ್ಯೋಧನ? ಯುದ್ಧ ಮಾಡಿ ಗೆದ್ಕೊಳ್ರಿ ಇಂದ. ಭೀಷ್ಮಾಚಾರ್ಯ ಯಾಕೆ ಸುಮ್ಮನೆ ಇದ್ರು? ಅವರು ಧರ್ಮ ಪಕ್ಷಪಾತಿ ಆಗಿದ್ದರೆ ಯಾಕೆ ಸುಮ್ಮನೆ ಇದ್ರು? ಅಲ್ಲ, ಯಾವ ಸರ್ ನಮ್ಮ ಮುಂದೆ ಮಾತು ಕೊಟ್ಟಿದ್ದೀಯಾ, ಕೊಡು ಅಂತ ಹೇಳ್ಬೇಕಾಗಿತ್ತು, ಹೇಳಿಲ್ಲ. ಹೀಗಾಗಿ ಧರ್ಮದ ಚಿಂತನೆಯನ್ನು ಮಾಡಿದಾಗ ಭೀಷ್ಮಾಚಾರ್ಯರು ಧರ್ಮ ಪಕ್ಷಪಾತಿಯಾಗಿ ನಿಲ್ಲಲಿಲ್ಲ. ತಾತ ಇರ್ಬೋದು, ಬಹಳ ದೊಡ್ಡವರು ಇರ್ಬೋದು, ಬಹಳ ಶಿಸ್ತಿನ ಮನುಷ್ಯ ಇರ್ಬೋದು, ಭೀಷ್ಮ ಪ್ರತಿಜ್ಞೆ ಇರ್ಬೋದು, ಎಲ್ಲ ದೊಡ್ಡದೇ ಅವರದು, ಬಹಳ ಉನ್ನತವಾದ ವ್ಯಕ್ತಿಯೇ ಅವರು, ಎರಡನೇ ಮಾತೇ ಇಲ್ಲ. ಆದರೆ ಧರ್ಮ ನಿರ್ಣಯವನ್ನು ಮಾಡುವ ಸಂದರ್ಭ ಬಂದಾಗ ಧರ್ಮಕ್ಕೆ ಪರವಾಗಿ ಅವರು ನಿಂತುಕೊಳ್ಳದೆ ದುರ್ಯೋಧನನ ಪರವಾಗಿ ಉಳಿದರು. ಉತ್ತರ ಏನ್ ಕೊಟ್ರವರು? ಉಪ್ಪು ತಿಂದು ಬಿಟ್ಟಿದ್ದೇನೆ, ಈ ಸಿಂಹಾಸನಕ್ಕೆ ನಾನು ಋಣಿಯಾಗಿರ್ತೀನಿ. ಯಾರ ಸಿಂಹಾಸನ? ನಿಮ್ಮದೇನ್ರಿ ಸಿಂಹಾಸನ ಅದು? ನೀವು ಬಿಟ್ಟುಕೊಟ್ಟ ಸಿಂಹಾಸನ. ಋಣಿಯಾಗಿ ಎಲ್ಲಿದ್ದೀರಿ? ನಿಮ್ಮ ಉಪ್ಪನ್ನು ಅವರು ತಿಂತಾ ಇದ್ದಾರೆ, ಅದು ನೀವೇ ಕೇಳ್ಕೊಳ್ತಾ ಇದ್ದೀರಿ. ನಾನು ಉಪ್ಪು ತಿಂದು ಬಿಟ್ಟಿದ್ದೇನೆ, ಆದ್ರಿಂದ ನಾನು ಯುದ್ಧ ಮಾಡಿ. ಹಾಗೆ ಸುಮ್ಮನೆ ಇರ್ಬೇಕು ನೀವು.